ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಜಯನಗರ 4th ಬ್ಲಾಕ್ ನಲ್ಲಿರುವ ಅದು ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ 250 ಮೀಟರ್ಸ್ ದೂರದಲ್ಲಿರುವಂತಹ ನಂದಿನ್ ರೆಸ್ಟೋರೆಂಟ್ ಗೆ ಹೋಗಿದ್ವಿ. ಅಲ್ಲಂತೂ ಫುಲ್ ಗ್ರ್ಯಾಂಡ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್. ನೀವು ಕಪಲ್ಸ್ ಆಗಿದ್ರೆ ವಿಸಿಟ್ ಮಾಡಿದ್ರಂತೂ ಪಕ್ಕಾ ನಿಮಗೋಸ್ಕರ ಗಿಫ್ಟ್ ಕಾದಿದೆ. ಅದಲ್ಲದೆ 800+ ಬಿಲ್ ಆದ್ರಂತೂ ಜ್ಯೂಸ್ ಆರ್ ಬಿಯರ್ ಫ್ರೀ ಆಗಿ ನಿಮ್ಮ ಹೊಟ್ಟೆ ಸೇರುತ್ತೆ. ರೆಸ್ಟೋರೆಂಟ್ ಗೆ ಹೋದ ಕೂಡ್ಲೆ ಹೂ ಕೊಟ್ಟು ವೆಲ್ಕಮ್ ಮಾಡಿದ್ರು. ಅವರೇ ಕರೆದುಕೊಂಡು ಹೋಗಿ ನಮ್ಮನ್ನ ಕೂರಿಸಿದ್ರು. ಕಪಲ್ಸ್ ಗೋಸ್ಕರ ಜಗಮಗಿಸುವಂತಹ ಡೆಕೋರೇಷನ್ಸ್. ಆದ್ರೆ ಏನ್ ಮಾಡೋದು, ನಾವು ಸಿಂಗಲ್ಸ್ ಆದ್ರೂ ನಮ್ಗೆ ಯಾವ್ದ್ರಲ್ಲೂ ಕಮ್ಮಿ ಇರ್ಲಿಲ್ಲ. ಹೊಟ್ಟೆ ಪೂರ್ತಿಯಾಗಿ ಊಟ ಬಿರಿಯಾನಿ ತಿಂದ್ವಿ. ಬನ್ನಿ ನೋಡೋಣ ಅಲ್ಲಿನ ಮ್ಯಾನೇಜರ್ ಹೋಟೆಲ್ ಬಗ್ಗೆ ಏನ್ ಹೇಳ್ತಾರೆ ಅಂತ. ನಂದಿನ್ ಜಯನಗರ, ಇದು ಮೆಟ್ರೋ ಸ್ಟೇಷನಿಂದ 200 ಮೀಟರ್ ಡಿಸ್ಟೆನ್ಸ್ ಇದೆ. ನಮ್ಮದು ಫ್ಯಾಮಿಲಿ ರೆಸ್ಟೋರೆಂಟು. ಆಲ್ಮೋಸ್ಟ್ ಇಲ್ಲಿ ಫ್ಯಾಮಿಲಿಯ ಕಸ್ಟಮರ್ ಇಲ್ಲಿ ಜಾಸ್ತಿಯಾಗಿ ಬರೋದು. ಕಪಲ್ಸು, ಫ್ಯಾಮಿಲೀಸು ಎಲ್ಲ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲೀಸ್ ಜಾಸ್ತಿಯಾಗಿ ಇಲ್ಲಿ ಬರೋದು. ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಮ್ಮದು AC ಬಾರ್ ಆ್ಯಂಡ್ ರೆಸ್ಟೋರೆಂಟು. ಮೇನ್ ಫುಡ್ ಬಂದು ಆಂಧ್ರ ಸ್ಟೈಲ್ ಫುಡ್ಡು. ಅದರಲ್ಲಿ ಆಂಧ್ರ ವೆಜ್ ಮೀಲ್ಸ್ ಇದೆ, ದಮ್ ಚಿಕನ್ ದಮ್ ಬಿರಿಯಾನಿ, ಚಿಕನ್ ಹೈದರಾಬಾದಿ, ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ, ಚಿಕನ್ ಚಟ್ಟಿನಾಡು, ಮತ್ತು ಡ್ರೈಯಲ್ಲಿ ಗುಂಗುರ ಚಿಕನ್ನು, ಆಂಧ್ರ ಚಿಲ್ಲಿ ಚಿಕನ್ನು, ಗುಂಟೂರು ಚಿಕನ್ನು ಅದೊಂದು ಫೇಮಸ್ ಆಗಿದೆ. ಚೈನೀಸ್ ಫುಡ್ ಇದೆ, ಕಾಂಟಿನೆಂಟಲ್ ಫುಡ್ ಇದೆ, ತಂದೂರಿ ಇದೆ, ಕೋಸ್ಟಲ್ ಫುಡ್ ಇದೆ. ಆಲ್ಮೋಸ್ಟು ಎಲ್ಲ ಫುಡ್ಗಳು ನಮ್ಮಲ್ಲಿ ಸಿಗುತ್ತದೆ. ಹಾಗೆ ನಮ್ಮ ನಂದಿನಿ ರೆಸ್ಟೋರೆಂಟಲ್ಲಿ ವ್ಯಾಲೆಂಟೈನ್ಸ್ ಡೇ ಪ್ರೋಗ್ರಾಮ್ ಇವತ್ತು ಇಟ್ಕೊಂಡಿದ್ದೇವೆ. ಇವತ್ತು ಬೆಸ್ಟ್ ಕಪಲ್ ಪ್ರೈಸ್, ಹಾಗೆ ಇನ್ನಿತರ ಅದರ್ ಪ್ರೈಸಸ್ ತುಂಬ ಇದೆ. ಮತ್ತು 800 ಅಬವ್ ಬಿಲ್ ಆದರೆ ಒಂದು ಬಿಯರ್ ಅಥವಾ ಜ್ಯೂಸಸ್, ಮತ್ತು ವೆರೈಟಿ ಇವತ್ತು ಸ್ಪೆಷಲು ಸ್ನ್ಯಾಕ್ಸು ತುಂಬ ಇದೆ. ಬನ್ನಿ ನಮ್ಮ ರೆಸ್ಟೋರೆಂಟಿಗೆ, ನಂದಿನಿ ರೆಸ್ಟೋರೆಂಟಿಗೆ ಬನ್ನಿ, ಬಂದು ಎಂಜಾಯ್ ಮಾಡಿ. ನಾನು ಈ ಮೂಲಕ ನಿಮಗೆ ತಿಳಿಸ್ತೀನಿ. ನಾವಂತೂ ನಂದಿನ್ ರೆಸ್ಟೋರೆಂಟ್ ನಲ್ಲಿ ಹೊಟ್ಟೆ ಪೂರ್ತಿಯಾಗಿ ಊಟ ಮಾಡಿದ್ವಿ. ಮತ್ತೆ ಯಾಕೆ ತಡ, ನೀವು ಈಗಲೇ ವಿಸಿಟ್ ಮಾಡಿ ಮತ್ತು ಆಫರ್ಸ್ ನ ಗ್ರ್ಯಾಬ್ ಮಾಡಿ.